ಈಗಾಗಲೇ ವರ್ಲ್ಡ್ ವೈಡ್ ಯಶಸ್ವಿ ಪ್ರದರ್ಶನ ಕಾಣುತ್ತಿರುವ ಇಂಗ್ಲಿಷ್ ಎಂಕ್ಲಿಗೆ ಬರ್ಪುಜಿಬ್ರು ತುಳು ಸಿನಿಮಾ ತಂಡ ಮತ್ತೊಮ್ಮೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಪ್ರೇಕ್ಷಕರ ಜೊತೆ ನೇರ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಿನಿಮಾದ ಬಗ್ಗೆ ಮಾಹಿತಿ ನೀಡೋದರ ಜೊತೆಗೆ ಚಿತ್ರಕ್ಕೆ ಪ್ರೋತ್ಸಾಹಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದ್ದಾರೆ. ಕೊಲೆತ ಕಲ್ಯಾಣ ಅನ್ನೋ ಟ್ಯಾಗ್ ಲೈನ್ ಇರೋ ಇಂಗ್ಲಿಷ್ ಎಂಕ್ಲೆಗ ಬರ್ಪುಜಿಬ್ರೋ ತುಳು ಸಿನಿಮಾ ಈಗಾಗಲೇ ವರ್ಲ್ಡ್ ವೈಡ್ ರಿಲೀಸ್ ಆಗಿ ಸಖತ್ ಹವಾ ಕ್ರಿಯೇಟ್ ಮಾಡಿದೆ. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ನೇರ ಸಂವಾದ ನಡೆಸಿದ ಚಿತ್ರತಂಡ ಸಿನಿಪ್ರಿಯರ ಪ್ರಶ್ನೆಗಳಿಗೆ ಉತ್ತರಿಸಿದೆ. ತುಳುನಾಡ ಮಾಣಿಕ್ಯ ಅರವಿಂದ್ ಬೋಳರ್, ನವರಸರಾಜ ಭೋಜರಾಜ್ ವಾಮಂಜೂರು, ಸಿನಿಮಾ ನಿರ್ಮಾಪಕರಾದ ಹರೀಶ್ ಶೇರಿಕರ್, ನಿರ್ದೇಶಕರಾದ ಕೆ ಸುರೇಶ್ ಭಾಗವಹಿಸಿ ಸಿನಿಮಾದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ವಲ್ಗರಿಟಿ ಜನ ಕ್ಲೀನ್ ಆ್ಯಂಡ್ ನೀಟ್ ಸಿನಿಮಾ ಪೂರ ಫ್ಯಾಮಿಲಿ ಜೋಕುಲು ಪೂರ ಯಾನ್ನ ಕೊಡೆ ಥಿಯೇಟ್ರ್ಕುಲು ಅಂತೂ ಅಂತ ರಾಜೇಂದ್ರ ಸಿಂಗ್ ಬಾಬುನ ಕೆಲವರು ತಿಳ್ತು ಸೀಟದ ಇಂಚ ಅಡಿಟ್ಟು ಬಂತಾರೆ ಇಂಚ ಮತ್ತದು ತಿರ್ತದೆ ಆತ ಜೋಕುಲು ಪೂರ ಎಲ್ಲಿಲ್ಲ ಜೋಕುಲ ವಾ ಗಮ್ಮತ್ತು ಜೋಕುಲಿಗೆ ಪಂಡ ಒಂಜಿ ಈ ಡೈಲಾಗ್ಸ್ ಪೂರ ನಿಕ್ಲ ಒಂಜಿ ಏರೆಗ್ಲ ಒಂಜಿ ಪೋದು ತಟ್ಟು ನಂಚಿನ ಡೈಲಾಗ್ ಇಲ್ಲೇ ಅವಡು ಮಲ್ಲ ಅವಡು ಪ್ರಾಯದಕ್ಲಿಗೆ ವೆರಿ ಸಿಂಪಲ್ ಡೈಲಾಗ್ ಬಟ್ ವೆರಿ ಇಫೆಕ್ಟಿವ್ ಡೈಲಾಗ್. ಮತ್ತು ತುಲೆ ಆಶೀರ್ವಾದ ಮಲ್ಪೆ ಹೊಸ ನಮೂನೆದ ಹೊಸ ಪ್ರಯತ್ನ ಸುರೇಶ್ ಶೆಟ್ಟಿ ಅಣ್ಣೆ ಹರಿಶಣ್ಣೆ ಅಂಚನೆ ಇಂಕುಲು ಪೂರ ಸೇರ್ದು ಹೊಸ ನಮೂನೆದ ಪ್ರಯೋಗ ಆತಂದ್ರೆ ತೂಲೆ ಮಸ್ತ್ ತೆಲಿಪುಲೆ ಮಿಸ್ ಮಲ್ಪೊಚ್ಚಿ ನಿಕ್ಲ ಆಶೀರ್ವಾದ ಎಪ್ಪಲ ಪಡ್ಕೇನೊಂದು ಇಂಗ್ಲಿಷ್ ಮೂವಿ ನಿಕ್ಲೆಗ್ ತುಯ್ಯರೆ ಹಾಸ್ಯೋಗು ದಾಲ ಕಮ್ಮಿಚ್ಚಿ ಎಡ್ಡ ವಿಷಯ ಉಂಡು ಅಂಚಾದು ಇಂಗ್ಲಿಷ್ ಮೂವಿಡ್ ಆ್ಯಕ್ಟಿಂಗ್ದ ಬಗ್ಗೆ ಅವಡು ಅಕ್ಕಲ್ನ ಸಂಭಾಷಣದ ಬಗ್ಗೆ ಹಾಸ್ಯದಂತೂ ಸೂಪರ್ ಡೈಲಾಗ್ ಮಾತ್ರೆಗ್ಲ ಇಷ್ಟ ಆತಂದು ಇಷ್ಟ ಆಪುಂಡು ಅಂಚಾದು ಈ ಮೂವಿ ತೂಯಿನಕ್ಲೆಗ್ ಎಂಕಲ್ ಕಾಸು ಕೊರ್ನ ವೇಸ್ಟ್ ಅಂತ ಬಂದರೆ ಸಾಧ್ಯನೇ ಇಚ್ಚಿ ಅವು ಎಂಕಲ್ ಧೈರ್ಯಡ್ ಬಂದ್ರಿ ಈ ಮೂವಿ ಜನಕ್ಕಲು ತೂಪಿಲೆಕ್ಕನೆ ಉಂಡು ಪ್ರೇಕ್ಷಕರು ಖಂಡಿತವಾದ್ಲೇ ಈ ಮೂವಿಗೆ ಸಪೋರ್ಟ್ ಮಾಡ್ಬೋದು ನೆತ್ತ ಸೀನ್ ಇತ್ತೆ ಭೋಜರಾಜ್ ಬಂದ್ಲೆಕ್ಕನೆ ತರೇಡ್ತಾರೆ ಒಂಜೇ ಲೊಕೇಶನ್ ಡಾತಿನತ್ತು ಎಡ್ಡೆ ಖರ್ಚು ಮಲ್ತದ ಮೂವಿ ಒಂದು ಮಲ್ತೀರಿ. ಮಂಗಳೂರು ಅಕ್ಮೆ ಇಂಟರ್ನ್ಯಾಷನಲ್ ಲಾಂಛನದಲ್ಲಿ ನಿರ್ಮಾಣವಾಗಿರೋ ದುಬೈಯ ಖ್ಯಾತ ಉದ್ಯಮಿ ಕನ್ನಡ ಸಿನಿಮಾ ನಿರ್ಮಾಪಕ ಹರೀಶ್ ಶೇರಿಕರ್ ಮತ್ತು ಶರ್ಮಿಳಾ ಶೇರಿಕರ್ ನಿರ್ಮಿಸಿರುವ ಕೆ ಸುರೇಶ್ ಶೆಟ್ಟಿ ಕಥೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನದ ಚಿತ್ರ ಇದಾಗಿದೆ. ಸಿನಿಮಾದಲ್ಲಿ ಪೃಥ್ವಿ ಅಂಬರ್ ನಾಯಕ ನಟನಾಗಿ ಕಾಣಿಸಿಕೊಂಡ್ರೆ ಇವರಿಗೆ ನಾಯಕಿಯಾಗಿ ನವ್ಯ ಪೂಜಾರಿ ಕಾಣಿಸಿಕೊಂಡಿದ್ದಾರೆ. ಉಳಿದಂತೆ ನವೀನ್ ಡಿ ಪಡೀಲ್, ದೀಪಕ್ ರೈ ಪಾಣಾಜೆ, ವಿಸ್ಮಯ್ ವಿನಾಯಕ್ ಹಾಗೂ ಖ್ಯಾತ ತುಳು ರಂಗಭೂಮಿಯ ನಟರು ಅಭಿನಯಿಸುವ ಮೂಲಕ ಸಿನಿಮಾ ಸಖತ್ತಾಗಿ ಮೂಡಿಬಂದಿದೆ. ಕೃಷ್ಣಣ್ಣ ಮದ್ಮೆಂದಾಂಡ ಇಂಚಿನ ಪೊಣ್ಣನೆ ಮದ್ಮೆ ಅವನು ಇನ್ನು ಪ್ರಥಮ ಬಾರಿಗೆ ತುಳು ಚಿತ್ರರಂಗ ಪ್ರವೇಶಿಸಿ ವಿಶೇಷ ಪಾತ್ರದಲ್ಲಿ ನಟಿಸಿರುವ ಕನ್ನಡದ ಹಿರಿಯ ನಟ ಅನಂತ್ ನಾಗ್ ನಟನೆ ಎಲ್ಲರ ಮನದಲ್ಲಿ ಉಳಿಯುವಂತೆ ಮಾಡುತ್ತೆ. ಚಿತ್ರಕ್ಕೆ ಮಣಿಕಾಂತ್ ಕದ್ರಿ ಮ್ಯೂಸಿಕ್ನಲ್ಲಿ ಸಹಕರಿಸಿದ್ದಾರೆ. ಒಟ್ಟಿನಲ್ಲಿ ಇಂಗ್ಲಿಷ್ ಎಂಕ್ಲೆಗ್ ಬರ್ಪುಜಿಬ್ರೋ ಸಿನಿಮಾ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದ್ದು ಪ್ರೇಕ್ಷಕರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ನಾಗರಾಜ್, ವಿ4 ನ್ಯೂಸ್, ಮಂಗಳೂರು.